ನಮಸ್ಕಾರ ವೀಕ್ಷಕರೇ, ಇದು ನಾಗಮುರಿ ವಿಶೇಷ ಕಾರ್ಯಕ್ರಮ. ನಾನು ಕೃತಿ. ಕರಾವಳಿ ಜಿಲ್ಲೆಗಳಲ್ಲಿ ನಾಗಾರಾಧನೆಗೆ ಮಹತ್ವದ ಸ್ಥಾನವಿದೆ. ಇಲ್ಲಿನ ಎಲ್ಲ ಕುಟುಂಬಗಳಿಗೂ ಮೂಲನಾಗದೇವರ ಆರಾಧನೆ ಕಡ್ಡಾಯವಾಗಿದೆ. ಎಲ್ಲ ಕಡೆ ವೈದಿಕರ ಮೂಲಕ ನಾಗನ ಪೂಜೆ ಮಾಡಿಸೋದು ಪದ್ಧತಿ. ಆದರೆ ಉಡುಪಿ ಜಿಲ್ಲೆಯ ಕುತ್ಯಾರಿನಲ್ಲಿ ಹಿಂದುಳಿದ ಮುಗೇರ ಜನಾಂಗದವರು ನಡೆಸುವ ಒಂದು ವಿಶೇಷ ನಾಗಾರಾಧನೆಯ ಪದ್ಧತಿ ಕಾಣಿಸುತ್ತಿದೆ. ತುಳುನಾಡಿನ ಮೂಲ ಜನಾಂಗದವರಾದ ಇವರು ನಡೆಸುವ ಈ ಜನಪದೀಯ ನಾಗಪೂಜೆ ವಿಶಿಷ್ಟವಾಗಿದೆ. ಯಾವ ರೀತಿ ಆಚರಿಸ್ತಾರೆ ಎಂಬುದನ್ನು ನಾವು ನೋಡ್ಕೊಂಡು ಬರೋಣ. ಇದು ಉಡುಪಿ ಜಿಲ್ಲೆಯ ಕುತ್ಯಾರಿನಲ್ಲಿ ಮೊಗೇರ ಸಮಾಜದವರು ಆರಾಧಿಸುವ ಒಂದು ನಾಗಬನ. ಪ್ರಕೃತಿಯ ಪೂಜೆ ನಾಗಾರಾಧನೆಯ ಉದ್ದೇಶವಾಗಿದೆ. ದಟ್ಟ ಕಾಡಿನ ನಡುವೆ ಇರುವ ಈ ನಾಗಶಿಲೆಗಳನ್ನು ನೋಡಿದೊಡನೆ ಒಮ್ಮೆ ರೋಮಾಂಚನವಾಗುತ್ತದೆ. ಭಕ್ತಿಯ ಜೊತೆಗೆ ಈ ಆರಾಧನೆಯಲ್ಲಿ ಒಂದಷ್ಟು ನಿಗೂಢತೆಯೂ ಅಡಗಿದೆ. ಸಾಮಾನ್ಯವಾಗಿ ನಾಗರ ಪಂಚಮಿಯಂದು ಎಲ್ಲೆಡೆ ನಾಗನನ್ನು ಪೂಜಿಸಲಾಗುತ್ತೆ. ಆದರೆ ಇಲ್ಲಿರುವ ನಾಗಬನಕ್ಕೆ ವರ್ಷದ ವೃಷಭ ಮಾಸದ ಮೊದಲ ಗುರುವಾರ ಪೂಜೆ ನಡೆಯುತ್ತೆ. ನಾಗರ ಪಂಚಮಿಯ ದಿನ ಇಲ್ಲಿ ಯಾವುದೇ ಪೂಜೆ ನಡೆಯೋದಿಲ್ಲ. ಇಲ್ಲಿ ನಾಗನಿಗೆ ಪೂಜೆ ನಡೆಸುವವರು ಹಿಂದುಳಿದ ಮೊಗೇರ ಸಮಾಜದವರೇ ಹೊರತು ವೈದಿಕರಲ್ಲ. ಇಲ್ಲಿಗೆ ಯಾರೇ ಬಂದರೂ ಇವರ ಮೂಲಕವೇ ಪೂಜೆ ನಡೆಯಬೇಕು. ವರ್ಷದಲ್ಲೊಮ್ಮೆ ಮಾತ್ರ ಈ ಬನಕ್ಕೆ ಪ್ರವೇಶ. ದೇವರಿಗೆ ಯಾವುದೇ ಜಾತಿ ಭೇದಗಳಿಲ್ಲ. ಅವನ ಮುಂದೆ ಎಲ್ಲರೂ ಸಮಾನರನ್ನೋದು ಈ ಆರಾಧನೆಯಿಂದ ಅರಿವಾಗುತ್ತೆ. ಪುರಾತನ ಸಂಪ್ರದಾಯದಂತೆ ಮೂಲೊಟ್ಟು ಗುತ್ತು ಮನೆತನದವರು ಭಕ್ತಿಯಿಂದ ಕೊಡುವ ಎಲೆ ಅಡಿಕೆ ಹಾಗೂ ಭತ್ತವನ್ನ ಅಲ್ಲಿನ ಗುರಿಕಾರರು ನಾಗಬನಕ್ಕೆ ತರ್ತಾರೆ. ನಾಗಬನಕ್ಕೆ ಪ್ರವೇಶ ಮಾಡುವ ಮೊದಲು ಯಾವುದೇ ವಿಷಕಾರಿ ಹಾವುಗಳು ಮತ್ತು ವಿಷಜಂತುಗಳು ತೊಂದರೆ ಮಾಡಬಾರದೆಂದು ಕೈ ಮುಗಿದು ಪ್ರಾರ್ಥಿಸಿ ಪ್ರವೇಶ ಮಾಡುತ್ತಾರೆ. ನಂತರ ಯಾವುದೇ ಪರಿಕರಗಳಿಲ್ಲದೆ ಕೈಯಲ್ಲಿಯೇ ಸ್ವಚ್ಛ ಮಾಡಿ ನಂತರ ಪೂಜೆಯನ್ನು ಮಾಡಲಾಗುತ್ತೆ. ಈ ಬನದಲ್ಲಿ ನಾಗನ ಕಲ್ಲುಗಳ ಜೊತೆ ಅದೆಷ್ಟೋ ಮಡಕೆಗಳಿವೆ. ಇದು ಈ ಬನದ ವಿಶಿಷ್ಟ ಹರಕೆ. ಇದಕ್ಕೆ ಮುರಿ ಅಂತ ಕರೀತಾರೆ. ಎಂತಹ ಸಂಕಷ್ಟ ಎದುರಾದರೂ ಮುರಿ ಹರಕೆ ಹೇಳಿಕೊಂಡ್ರೆ ಪರಿಹಾರ ಶತಸಿದ್ಧ ಎನ್ನುವ ನಂಬಿಕೆ ಇಲ್ಲಿನ ಭಕ್ತರದ್ದಾಗಿದೆ. ಭಕ್ತರು ಈ ನಾಗಬನಕ್ಕೆ ಬಂದು ತಮ್ಮ ಸಂಕಷ್ಟಗಳನ್ನು ಹೇಳಿಕೊಂಡು ಪ್ರಾರ್ಥನೆ ಸಲ್ಲಿಸಿ ಹೋಗ್ತಾರೆ. 1 ವರ್ಷದ ಅವಧಿಯಲ್ಲಿ ಹರಕೆ ಸಲ್ಲಿಸಿದವರ ಸಂಕಷ್ಟ ದೂರವಾದರೆ ಮುರಿ ಸೇವೆ ಅಥವಾ ಶಿಲೆ ಕಲ್ಲಿನ ನಾಗನ ಬಿಂಬವನ್ನ ಸಲ್ಲಿಸ್ತಾರೆ. ಮುರಿ ಎಂದರೆ ನಾಗನ ಹೆಡೆಯನ್ನು ಹೊಂದಿರುವ ಮಡಕೆ. ಮೂಲದೊಟ್ಟು ಮೂಲ ನಾಗಬನ. ಇದು ಇತಿಹಾಸ ಪ್ರಸಿದ್ಧ ಇರುವಂಥ ಒಂದು ಮೂಲ ನಾಗಬನ. ಅಂದರೆ ಇದಕ್ಕೆ ಎಷ್ಟೊಂದು ಇತಿಹಾಸವಿದೆ, ಎಷ್ಟು ಕಾಲಮಾನದಿಂದ ಇದೆ ಅಂತ ಹೇಳಲಿಕ್ಕೆ ನಮಗೆ ಅಸಾಧ್ಯ. ಅಂದರೆ ನಮ್ಮ ಪೂರ್ವಜರು ಎಷ್ಟು ಕಾಲದಿಂದ ಆರಾಧಿಸಿಕೊಂಡು ಬಂದಿದ್ದಾರೆ ಎನ್ನುವಂಥ ವಿಚಾರ ಕೂಡ ನಮಗೆ ತಿಳಿದಿಲ್ಲ. ಆದರೆ ಇಲ್ಲಿದು ಮಾಗನೆ ಅಲ್ಲೇ ಎಲ್ಲ ದೂರ ದೂರ ಕಾಸರಗೋಡು, ಚಿಕ್ಕಮಗಳೂರು ಈ ಸೈಡಿಂದ ಎಲ್ಲ ಕಡೆಯಿಂದ ಇಲ್ಲಿ ಮೂಲ ನಾಗ ಆರಾಧನೆ ಪದ್ಧತಿ ಪ್ರಕಾರ ಇಲ್ಲಿಗೆ ಬಂದು ಪೂಜೆ ಪುರಸ್ಕಾರವನ್ನು ಕೊಟ್ಟು ಹೋಗ್ತಾರೆ. ಇದು ವೃಷಭ ತಿಂಗಳ ಪ್ರಥಮ ಸಂಕ್ರಾಂತಿ ಬಂದು ಪ್ರಥಮ ಗುರುವಾರ ನಡೆಯುವ ಪೂರ್ವ ಹಿರಿಯರು ಮಾಡಿಕೊಂಡು ಬಂದಂಥ ವಿಚಾರವನ್ನು ನಾವು ಈಗ ನಮ್ಮ ಕಿರಿಯ ಭಾಗ ಈ ಕಿರಿಯ ಭಾಗದವರು ವಿಶೇಷವಾಗಿ ಹೇಳುವಂಥದ್ದು ನಮಗೆ ಆ ಬಗ್ಗೆ ಅಷ್ಟೊಂದು ಮಾಹಿತಿಯನ್ನು ತಿಳಿದು ಬರುವುದಿಲ್ಲ. ಇದು ಪೂರ್ವ ಹಿರಿಯರು ಮಾಡಿಕೊಂಡು ಬಂದಂಥ ಕ್ರಮವನ್ನು ನಾವು ಈಗ ಕಿರಿಯ ಭಾಗ ಮಾಡಿಕೊಂಡು ಬರ್ತಿದ್ದೆ. ಇಲ್ಲಿ ಏನಂದರೆ ಇಲ್ಲಿ ವಿಶೇಷವಾಗಿ ಸಿರುವ ಸೊರಪು ಮುಗೇರ ದೈವಸ್ಥಾನ ಉಂಟು. ಅಲ್ಲಿಯ ಆಡಳಿತ ವರ್ಗದವರು ಹೆಚ್ಚಾಗಿ ಅದರ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಹೋಗ್ತಾರೆ. ಅಲ್ಲಿಯ ಪ್ರಥಮ ಗುರಿಕಾರರು ಇಲ್ಲಿಯ ಪೂಜೆ ಪುರಸ್ಕಾರಗಳನ್ನು ನೆರವೇರಿಸಿಕೊಂಡು ಬರುವಂಥ ಪದ್ಧತಿ ಅದು ಎಷ್ಟೋ ವರ್ಷಗಳಲ್ಲಿ ನಡೆದುಕೊಂಡು ಬಂದಂಥ ವಿಚಾರ. ಅಂದರೆ ನಾಗಾರಾಧನೆಯಲ್ಲಿ ಪ್ರಥಮವಾಗಿ ನಡೆಯುವಂಥದ್ದು ಅಂಥ ವಿಚಾರವನ್ನು ಕೆಲವರು ಹಿರಿಯರು ಹೇಳಿದ್ದ ಒಂದು ವಿಚಾರ. ಅಂದರೆ ಪ್ರಥಮವಾಗಿ ನಾಗಾರಾಧನೆ ಅಂದರೆ ವೃಷಭ ಮಾಸ ತಿಂಗಳಲ್ಲಿ ಬರುವುದರಿಂದ ಇದು ಪ್ರಥಮವಾಗಿ ನಡೆಯುವಂಥ ಒಂದು
ಪೂಜಾ ಆರಾಧನೆ ಅನ್ನುವ ಒಂದು ವಿಚಾರ ಒಂದು ತಿಳಿದು ಬರುತ್ತದೆ. ಇಲ್ಲಿ ವಿಶೇಷವಾಗಿ ಏನಂದರೆ ಇಲ್ಲಿ ಕಾಂಕ್ರೀಟೀಕರಣ ನಡೆಸುವಂಥ ದೇವರ ಒಂದು ಆಶೀರ್ವಾದ ಏನು ಸಿಗಲಿಲ್ಲ. ಅಂದರೆ ದೇವರೇನೆಂದರೆ ಒಂದು 3 ವರ್ಷಕ್ಕಿಂತ ಮೊದಲು ಇಲ್ಲೊಂದು ಈಗ ಒಂದು ನಾವು ಎಲ್ಲ ಹೂ ತೆಗೆದೊಂದು ಎಂಥ ಒಂದು ಕೆಲಸ ಕಾರ್ಯ ನಡೆಯುವಂಥ ವಿಚಾರ ಒಂದು ಇಲ್ಲಿ ನಡೆದು ಬಂದಿದೆ. ಆವಾಗ ದೇವರ ಅಪ್ಪಣೆ ಅಂತ ಇಲ್ಲಿ ಯಾವುದೇ ಕೆಲಸ ಕಾರ್ಯವನ್ನು ಮುಟ್ಟುವಂತಿಲ್ಲ. ಅಂದರೆ ಹೊರಗಿನಿಂದ ನೀವು ಎಷ್ಟು ಬೇಕಾದರೂ ಒಂದು ವಿಶೇಷವಾಗಿ ನೀವು ಇದು ಮಾಡಿ, ಆದರೆ ಒಳಗಿನದ ಎಂಥದ್ದು ಆದರೂ ಇದನ್ನು ಇದು ಎಲ್ಲ ಉಂಟಲ್ಲ, ಬೇರುಗಳನ್ನು ಯಾವುದನ್ನು ತೆಗೆಯುವುದು ಬೇಡ, ಹೊರಗಿನಿಂದ ನೀವು ಎಷ್ಟು ಬೇಕಾದರೂ ಮಾಡಬಹುದೆನ್ನುವ ವಿಚಾರ ಆ ಹೂ ತೆಗೆಯುವ ವಿಚಾರದಲ್ಲಿ ತಿಳಿದು ಬಂದಿದೆ. ಈ ಹರಕೆ ಹೊತ್ತವರು ಶ್ರದ್ಧಾಭಕ್ತಿಗಳಿಂದ ತಲೆಯಲ್ಲಿ ಮಡಿಕೆ ಹೊತ್ತು ತರುತ್ತಾರೆ. ಹರಕೆಯ ಶಿಲೆಕಲ್ಲಿನ ನಾಗನ ಬಿಂಬವನ್ನು ಕೂಡ ತಲೆಯಲ್ಲಿ ಹೊತ್ತು ತರುತ್ತಾರೆ. ಈ ಮಡಕೆಯನ್ನು ಒಂದು ಕುಂಬಾರ ಮನೆತನದವರು ಮಾತ್ರ ಮಾರ್ತಾರೆ. ಇದರ ತಯಾರಿಕೆಯು ಕೆಲವೊಂದು ನಿಯಮ ನಿಷ್ಠೆಗಳಿವೆ. ಮಡಕೆಯನ್ನು ತಯಾರಿಸಿದ ಕುಂಬಾರ ಕೆಲವು ವಿಧಿವಿಧಾನಗಳನ್ನು ನೆರವೇರಿಸಿ ಹರಕೆ ಹೊತ್ತವರ ತಲೆಗಿಡುತ್ತಾರೆ. ಬಳಿಕ ನಾಗಬನಕ್ಕೆ ತಂದು ಮುರಿಯನ್ನ ನಾಗನ ಕಲ್ಲಿನ ಸಮೀಪ ಇಟ್ಟು ಪೂಜಿಸಲಾಗುತ್ತದೆ. ಹಾಗೂ ಶಿಲೆಕಲ್ಲಿನ ನಾಗನ ಬಿಂಬವನ್ನು ಇದೇ ರೀತಿ ಸಮರ್ಪಿಸಲಾಗುತ್ತೆ. ಇಲ್ಲಿ ಮುರಿಸೇವೆ ಹಾಗೂ ಶಿಲೆಕಲ್ಲಿನ ನಾಗಬಿಂಬವನ್ನು ಒಪ್ಪಿಸಿ ಅದೆಷ್ಟೋ ಜನರ ಕಾಯಿಲೆಗಳು ವಾಸಿಯಾಗಿವೆ, ಸಂಕಷ್ಟಗಳು ದೂರವಾಗಿವೆ. ಸರಿಸುಮಾರು 7ರಿಂದ 8 ಜಿಲ್ಲೆಗಳಲ್ಲಿ ಹರಡಿ ಹೋಗಿರುವಂತಹ ಮುಗೇರ ಸಮುದಾಯ ಬೇರೆ ಬೇರೆ ಹೆಸರಲ್ಲಿ ಅಸ್ತಿತ್ವದಲ್ಲಿದ್ದರೂ ಕೂಡ ಈ ಒಂದು ಪುಣ್ಯ ದಿವಸ ಎಲ್ಲ ಜಿಲ್ಲೆಗಳಿಂದ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಈ ಕ್ಷೇತ್ರ ಮೂಲದೊಟ್ಟು ಇದು ಮುಗೇರ ಜನಾಂಗದ ಒಂದು ಅಸ್ಮಿತೆ ಕೂಡ ಹೌದು. ಬಹುಶಃ ಬೇರೆ ಎಲ್ಲೂ ಕೂಡ ಕಾಣಸಿಗದಂಥ ಒಂದು ನಾಗಾರಾಧನೆಯ ಒಂದು ಆರಾಧನೆ ಏನಿದೆ ಅದನ್ನು ನಾವು ಇಲ್ಲಿ ಕಾಣಬಹುದು. ಇದು ಮೇ ತಿಂಗಳಲ್ಲಿ ಇದು ವೈಜ್ಞಾನಿಕವಾಗಿ ಸರಿಯಾದ ರೀತಿಯಲ್ಲಿ ಈ ನಾಗಾರಾಧನೆ ಅಥವಾ ಹಾವುಗಳನ್ನು ತಂಪು ಮಾಡುವಂಥ ವಿಧಾನ ಸಾಕಷ್ಟು ವೈಜ್ಞಾನಿಕ ಮೂಲಗಳು ಇದನ್ನು ಈ ಒಂದು ವಾದಕ್ಕೆ ನಾವು ಪುಷ್ಟೀಕರಿಸ್ತೇವೆ. ಈ ಮೂಲದೊಟ್ಟು ಕ್ಷೇತ್ರದಲ್ಲಿ ನಾವು ಗಮನಿಸ್ತಿರ್ಬೋದು, ಸಾಂಪ್ರದಾಯಿಕವಾದಿ ಒಂದು ಕಾಡೊಳಗೆ ಒಂದು ತಂಪಾದ ಜಾಗದಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಇರುವಂಥ ಒಂದು ಜಾಗ. ಇಲ್ಲಿ ಸಾಂಪ್ರದಾಯಿಕ ಶೈಲಿಯಲ್ಲಿ ನಡೆದರೂ ಕೂಡ ಇಲ್ಲಿಗೆ ಬರುವಂಥ ಜಾಗ ಅಥವಾ ಇಲ್ಲಿರೋ ಜಾಗದ ಕೊರತೆ ಕಡಿಮೆ ಇದ್ದರೂ ಕೂಡ ಇಲ್ಲಿ ಬರುವ ಭಕ್ತಾದಿಗಳಲ್ಲಿ ತಾವು ಅರ್ಪಿಸುವಂತಹ ಈ ನಾಗ ತನ್ನುತಂಬಿಲ ಸೇವೆ ಏನಿದೆ ಅದು ಕೊಡುವಂಥ ಅವರ ಮುಖದಲ್ಲಿ ಕಾಣುವಂತಹ ಒಂದು ಧನ್ಯತಾ ಭಾವವನ್ನು ಕಾಣೋದು ತುಂಬ ಖುಷಿಯಾಗ್ತದೆ. ಎಲ್ಲ ನಾಗರ ಪಂಚಮಿ ಹಬ್ಬ ದಿವಸ ಸಾಮಾನ್ಯ ಗಮನಿಸ್ಬೋದು, ವೈದಿಕ ಆರಾಧನೆ ಪದ್ಧತಿಯಲ್ಲಿ ನಾಗಾರಾಧನೆ ನಡೆದಿದೆ. ಇಲ್ಲಿ ಈ ತುಳುನಾಡಿನ ಮೂಲ ನಿವಾಸಿಗಳಾದ ಮುಗೇರರಿಂದಲೇ ಇಲ್ಲಿ ಈ ನಾಗಾರಾಧನೆ ನಡೆಯುವಂಥದ್ದು. ಹಾಗಾಗಿ ಇದು ಬಹಳವಾಗಿ ನಾವು ಎಲ್ಲೂ ಕೂಡ ಕಾಣದಂಥ ಒಂದು ವಿಶಿಷ್ಟವಾದ ಒಂದು ಆರಾಧನಾ ಕ್ಷೇತ್ರ. ಇಂದಿನ ದಿನಗಳಲ್ಲಿ ಪ್ರಾಕೃತಿಕ ಬನಗಳೇ ಮಾಯವಾಗಿವೆ. ನಾಗ ಮತ್ತು ಪ್ರಕೃತಿಯ ಸಂಯೋಗದ ವಿಶಿಷ್ಟ ಆರಾಧನಾ ತಾಣ ಬನ. ಸದ್ಯ ಕಾಂಕ್ರೀಟೀಕರಣದಿಂದ ಬನಗಳು ಕಾಣದಾಗಿದೆ. ಈ ಸಂದರ್ಭದಲ್ಲಿ ಪ್ರಕೃತಿಯ ಮಡಿಲಲ್ಲಿರುವ ಈ ಕುತ್ಯಾರಿನ ನಾಗಬನದ ವಿಶಿಷ್ಟ ರೀತಿಯ ಹರಕೆ ಮತ್ತು ಆರಾಧನಾ ಪದ್ಧತಿ ವಿಶೇಷವಾಗಿದೆ.
ಇಲ್ಲಿ ಪ್ರಾಚೀನ ಕಾಲದಿಂದ ಮಣ್ಣಿನ ಮಡಕೆಯಿಂದ ಮುರಿ ಅಂತ ಹೇಳೋದು ಅದಕ್ಕೆ, ಅಂದರೆ ಉಬ್ಬು ಶಿಲ್ಪ. ನಾಗನ ಉಬ್ಬನ್ನು ಮಣ್ಣಿನಿಂದಲೇ ಮಡಕೆಯಲ್ಲಿ ಮಾಡಿಸಿ ಇದನ್ನು ಇಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ನೀರು ಹೊಯ್ದು ಹೊತ್ತುಕೊಂಡು, ಅಂದರೆ ಕುಂಬಾರರ ಮಾಡುವ ಕೇಂದ್ರದಲ್ಲಿ, ಮಣ್ಣಿನ ಮಡಕೆ ಮಾಡುವ ಕೇಂದ್ರದಿಂದ ಧಾರ್ಮಿಕ ಶ್ರದ್ಧೆಯಲ್ಲಿ ಹೊತ್ತುಕೊಂಡು ಬಂದು ಇಲ್ಲಿ ಬನದಲ್ಲಿ ಇಡ್ತಾರೆ. ಮತ್ತು ಅದಕ್ಕೆ ಪೂಜೆ ಮಾಡಿಸಿ ಹಾಗೆ ಇಡೋದು. ಅದರ ಜೊತೆಗೆ ನಾಗನ ಇಲ್ಲಿ ಕಲ್ಲಿತ್ತು ಮೊದಲು. ಆರಂಭದಲ್ಲಿ ಬಹುಶಃ ಮುರಕಲ್ಲಿನಿಂದ ನಿರ್ಮಿಸಿದಂಥ ಯಾವುದೇ ಚಿತ್ರವಿಲ್ಲದ ಇದು ಇದ್ದಿರ್ಬೋದು. ಅದಕ್ಕೆ ಹಾಲು ಎಳನೀರೆಲ್ಲ ಅಭಿಷೇಕ ಮಾಡ್ತಿದ್ದರು. ಬರಬರುತ್ತಾ ಅದು ಮತ್ತು ವೈದಿಕರ ಸಂಪ್ರದಾಯದಿಂದ ನಾಗನ ಶಿಲ್ಪಗಳು ಮೂಡಿ ಬಂದವು. ಈಗಲೂ ಇಲ್ಲಿ ಕಾಣ್ಬೋದು. ನಿಮಗೆ ಬನದಲ್ಲಿ ಒಮ್ಮೆ ಬಂದರೆ ಹಲವಾರು ಮಣ್ಣಿನ ಮಡಕೆಗಳನ್ನು ಕಾಣ್ಬೋದು. ಅಂದರೆ ಅದು ಎಷ್ಟೋ ಪ್ರಾಚೀನ ಕಾಲದ್ದು ಒಡೆದ ತುಂಬ ಮಡಕೆಗಳು ಈಗ ಕಾಣಸಿಗ್ತವೆ. ಮತ್ತು ಇಲ್ಲಿ ವರ್ಷಕ್ಕೊಮ್ಮೆ ಮಾತ್ರ ಬರೋದು. ಅಂದರೆ ವೃಷಭ ಮಾಸದ ಸಂಕ್ರಮಣ ಕಳೆದು ಮೊದಲ ಗುರುವಾರ ಆ ದಿವಸಗಳಲ್ಲಿ ಎಲ್ಲ ನಾಡಿನ ಎಲ್ಲೆಲ್ಲೋ ಮೊಗೇರರು ಇರ್ತಾರೆ, ಅವರೆಲ್ಲ ಬಂದು ಇಲ್ಲಿ ಪೂಜೆ ಮಾಡ್ತಾರೆ. ಆ ದಿವಸ ಮೊದಲು ಇಲ್ಲಿ ಮೊಗೇರ ಗುರುಕಾರ ಬಂದು ಪ್ರಾರ್ಥನೆ ಮಾಡ್ತಾರೆ. ನಾವು ಇವತ್ತು ಬೇಷ ಮಾಸದ ಪೂಜೆಗಾಗಿ ಬಂದಿದ್ದೇವೆ. ಇಲ್ಲಿರುವ ಎಲ್ಲ ವರ್ಗಗಳು ಸ್ವಲ್ಪ ಹೊತ್ತು ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ಪ್ರಾರ್ಥಿಸಿ ಆಮೇಲೆ ಬನಕ್ಕೆ ಪ್ರವೇಶಿಸೋದು. ಅಂದರೆ ಆವರೆಗೆ ಇಲ್ಲಿ ಉರಗಗಳು ಇರ್ತವೆ, ಹಾವುಗಳು. ಅದು ಪ್ರಾರ್ಥನೆ ಮಾಡಿದ ಬಳಿಕ ಅವು ಹೊರಟು ಹೋಗ್ತವೆ ಅಂತ ಅವರ ಒಂದು ನಂಬಿಕೆ. ಆಮೇಲೆ ಬನಕ್ಕೆ ಪ್ರವೇಶಿಸಿ ಅಲ್ಲಿ ಇದ್ದ ತರೆಗಳನ್ನೆಲ್ಲ ಹೊರಗೆ ಹಾಕಿ, ಅಂದರೆ ಜನಗಳು ನೂರಾರು ಜನಗಳು ಬಂದು ಸೇರ್ತಾರೆ. ಅಷ್ಟು ಜನಗಳು ನಿಲ್ಲಿಕ್ಕೆ ಜಾಗ ಮಾಡಿಕೊಡ್ತಾರೆ. ಆಮೇಲೆ ಉರಿಯನ್ನೆಲ್ಲ ತಂದಿಟ್ಟು ಎಲ್ಲ ನಾಗನ ಕಲ್ಲುಗಳನ್ನೆಲ್ಲ ನೀರು ಹೊಯ್ದು ತೊಳೆದು ಶುದ್ಧ ಮಾಡಿ ಅದಕ್ಕೆ ಅಭಿಷೇಕ ಮಾಡ್ತಾರೆ. ಹಾಲು ಎಳನೀರಿನಿಂದ ಅಭಿಷೇಕ ಮಾಡಿ ಆಮೇಲೆ ಇದು ಹೂವನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಆರತಿ ಬೆಳಗಿ ಎಲ್ಲರಿಗೂ ಪ್ರಸಾದ ಕೊಡ್ತಾರೆ. ಮತ್ತು ಅವರವರ ಹರಕೆ ಏನಿದೆ, ಇಷ್ಟಾರ್ಥ ಬಯಕೆಗಳನ್ನು ಇಲ್ಲಿ ನಾಗನ ಮುಂದೆ ಹೇಳಿ ಅವರಿಗೆ ಏನು ಇಡಿಕೆ ಸಂತೃಪ್ತಿಗೊಳಿಸಲು ಇಲ್ಲಿ ಪ್ರಾರ್ಥಿಸ್ತಾರೆ. ಆಮೇಲೆ ಮತ್ತು ಅನ್ನಸಂತರ್ಪಣೆ ಇದೆ. ಅಂದರೆ ಇಲ್ಲಿ ಕೊನೆಗೆ ಬನದಿಂದ ಇಳಿಯೋದು ಗುರಿಕಾರ. ಎಲ್ಲ ಪೂಜೆಯು ಮೊಗೇರ ಗುರಿಕಾರನ ಸಮ್ಮತಿಯಿಂದಲೇ ಆಗ್ತದೆ, ಅವರೇ ನೆರವೇರಿಸ್ತಾರೆ. ಬೇರೆ ಯಾವ ಜಾತಿಯೂ ಇಲ್ಲಿ ಪೂಜೆ ಮಾಡೋದಿಲ್ಲ, ಮೊಗೇರ ಗುರಿಕಾರರಿಂದಲೇ ಪೂಜೆ ನೆರವೇರಿಸೋದು. ಆದರೆ ಎಲ್ಲ ಜಾತಿಯವರಿಗೂ ಇಲ್ಲಿ ಅವರು ಹಾಲು ಕೊಡ್ತಾರೆ. ಅವರನ್ನು ಜಾತಿ ಶೈನೀಕೃತ ಹಾಗೆ ಬ್ರಾಹ್ಮಣರು, ಬಂಟರು, ಹೀಗೆ ಇತರ ಜಾತಿಗಳು ಕೊಟ್ಟ ಹಾಲನ್ನು ಶೈನೀಕೃತ ರೀತಿಯಲ್ಲಿ ಹಾಲು ಎರೆದು ಮತ್ತು ಅವರಿಗೂ ಅದನ್ನು ವಾಪಸ್ಸು ಕೊಡ್ತಾರೆ. ಆದರೆ ಇಲ್ಲಿ ಹಾಲು ಎರೆಯುವುದೆಲ್ಲ ಮೊಗೇರ ಗುರುಕಾರರು, ಅದು ವಿಶೇಷ. ಅಂದರೆ ಇಲ್ಲಿನ ಈ ಆದಿ ಯಾರ ಕೈಯಲ್ಲಿ ಇತ್ತು ಈ ಭೂಮಿ ತುಳುನಾಡಿನ, ಅದನ್ನು ಈ ಆರಾಧನೆ ನಮಗೆ ತಿಳ್ಕೊಳ್ಬಹುದು. ವಿದ್ವಾಂಸರು ಹೇಳುವಂತೆ ಈ ನಾಗಾರಾಧನೆ ಬಂದದ್ದು ತುಂಬ ಈಗ ಅಂದರೆ ನಮಗೆ ತಿಳ್ಕೊಳ್ಬೋದು. ತುಳುನಾಡಿಗೆ ಎಲ್ಲ ಕ್ಷೇತ್ರಗಳ ಇದು ಬಂದದ್ದು ಕದಂಬ ವಂಶ ಬಂದ ಮೇಲೆ, ಮಯೂರವರ್ಮನ ನಂತರ ಇತಿಹಾಸದಿಂದ ತಿಳಿದು ಬರೋದು. ಪೌರಾಣಿಕ ಏನೋ ಇರ್ಬೋದು, ಆದರೆ ತುಳುನಾಡಲ್ಲಿ ಮೊದಲು ಇಲ್ಲಿ ಇದ್ದದ್ದು ಮೂಲ ನಿವಾಸಿಗಳು. ಅವರು ಆರಾಧನೆ ಮಾಡಿಕೊಂಡಂಥ ಪದ್ಧತಿ ಈಗಲೂ ಉಳಿದುಕೊಂಡು ಬಂದಿದೆ ಎನ್ನುವಂಥಕ್ಕೆ ಸಾಕ್ಷಿ ಈ ಮೂಲ್ದೊಟ್ಟು ಬನ. ಇಲ್ಲಿ ಅದನ್ನು ಈಗಲೂ ಮೊಗೇರರು ನೆರವೇರಿಸಿಕೊಂಡು ಬರ್ತಾ ಇದೆ. ಅವರದ್ದೇ ಆದ ಸಾಂಪ್ರದಾಯಿಕ ಶೈಲಿಯಲ್ಲಿ ಪ್ರತಿ ವರ್ಷವೂ ಬೇಷ ಮಾಸದ ಮೊದಲ ಗುರುವಾರದಂದು ಮೊಗೇರ ಗುರುಕಾರರು ನಡೆಸುವ ಆರಾಧನಾ ಪದ್ಧತಿಯೇ ಇಲ್ಲಿನ ಮೂಲ್ದೊಟ್ಟು ನಾಗವನ ಪೂಜೆ.
ಇಡೀ ನಮ್ಮ ಹಿಂದೂಸ್ತಾನದ ಕರ್ನಾಟಕದ ಸ್ಟೇಟ್ನ ಉಡುಪಿ ಡಿಸ್ಟಿಕ್ಕಿನ ಕುತ್ಯಾರ ಗ್ರಾಮದ ಮೂಲದ ಬೆಟ್ಟುಗುತ್ತು ಅಂತ ಒಂದು ದೊಡ್ಡ ಮನೆತನ ಇದೆ. ಈ ದೊಡ್ಡ ಮನೆತನದಾಗ ಈ ಹಿರಿತನದಲ್ಲಿ ಒಂದು ಇಲ್ಲಿ ಕುತ್ಯಾರ ಅರಮನೆ ಅಂತ ಇದೆ. ಕುತ್ಯಾರ ಅರಮನೆ, ಆ ಅರಮನೆಯ ಹಿಂದಿನ ತಲೆಮಾರಿನಲ್ಲಿ ಕುತ್ಯಾರ ಅರಮನೆಯಲ್ಲಿ ಈ ಮನೆತನದಲ್ಲಿ ಸೇನಾಧಿಪತ್ಯ ಇತ್ತಂತೆ. ಈ ಮನೆತನಕ್ಕೆ ಸೇನಾಧಿಪತ್ಯ. ಆಗ ಈ ಮುಗ್ಗರ್ಕಳ ಅವರು ಈ ಮನೆತನಕ್ಕೆ ಸೈನಿಕರಾಗಿ ಕೆಲಸ ಮಾಡಿದ್ದಾರಂತೆ. ಈ ಮನೆತನಕ್ಕೆ ಸೇನಾಧಿಪತಿ ಸ್ಥಾನ ಇತ್ತು. ಆಗ ಇವರು ಮುಗ್ಗರ್ಕಳದವರು ಸೈನಿಕರಾಗಿ ಇಲ್ಲಿ ಕೆಲಸ ಮಾಡ್ತಿದ್ರಂತೆ. ಈಗ ಇಲ್ಲಿ 2 ನಾಗಬನ ಇದೆ. ಒಂದು ಮೂಲದ ಬೆಟ್ಟು ಬ್ರಹ್ಮಸ್ಥಾನ, ಮತ್ತೊಂದು ಮುಗ್ಗರ್ಕಳ ನಾಗಬನ. ಮೂಲದ ಬೆಟ್ಟಿನ ಮುಗ್ಗರ್ಕಳ ನಾಗಬನ ಅಂತ ಇದೆ. ಈ ಒಂದನೇ ನಾಗಬನದಲ್ಲಿ ಮೂಲದ ವೈದಿಕದಿಂದ ಪೂಜೆ ಮಾಡ್ತೇವೆ. 2ನೇ ಮುಗ್ಗರ್ಕಳ ನಾಗಬನದಲ್ಲಿ ನಮ್ಮ ಹಿಂದುಳಿದ ವರ್ಗದಿಂದ ಬಂದಂಥ ಮುಗ್ಗರ ಸ್ಥಾನದವರು ಪೂಜೆ ಮಾಡ್ತಾರೆ. ಅವರೇ ದೇಶದಲ್ಲಿ ಬಂದಂಥ ಒಂದು ದಿವಸ ಇಲ್ಲಿ ಬಂದು ಅವರೇ ಪೂಜೆ ಮಾಡಿ ತನು ಏರಿದು ಹೋಗ್ತಾರೆ. ಅದಕ್ಕೊಂದು ಹಿನ್ನೆಲೆ ಇದೆ. ಇದು ಯಾಕೆ ಆಗಿದೆ ಅಂತೇಳಿ, ಇಲ್ಲಿ ಭೈರವ ಅರಸ ಅಂತ ಇದ್ದರಂತೆ ಒಂದು ಕಾಲದಲ್ಲಿ. ಆಗ ಈ ಮುಗ್ಗರ್ಕಳವರು ಏನೋ ಅವರಿಗೆ ಇದಾಕಿ ಅವರಿಗೆ ಏನೋ ತೊಂದರೆ ಮಾಡಿ ಅವರನ್ನು ಮಾಡಿದರು, ನಾಶ ಮಾಡಿದರಂತೆ. ಆಗ ಈ ಮನೆತನದವರು ಅವರನ್ನು ಇದು ಮಾಡಿ ಇಬ್ಬರು ಮಕ್ಕಳು ಉಳಿದರಂತೆ. ಆ ಮಕ್ಕಳನ್ನು ಜೋಪಾನ ಮಾಡಿ ಇವರನ್ನು ಬೆಳೆಸಿದ್ರಂತೆ ಅವರನ್ನು. ಅದಕ್ಕೆ ಈ ಮನೆತನಕ್ಕೆ ಅವರು ಇದು ಮಾಡಿದ್ದಾರೆ, ಅಷ್ಟು ಸಹಾಯ ಮಾಡ್ತಾರೆ. ಅದಕ್ಕಾಗಿ ಅವರು ಇಲ್ಲಿ ಈ ಮನೆಗೆ ಬಂದು ಏನು ಗೌರವ ಕೊಡಬೇಕು, ಮರ್ಯಾದೆ ಕೊಡಬೇಕು, ಆ ಮರ್ಯಾದೆ ಸ್ಥಾನವನ್ನು ಕೊಟ್ಟು ಇಲ್ಲಿ ಬಂದು ಎಲ್ಲ ಅವ್ರ ಮನೆಯವರು ಬಂದು ಒಂದು 300-400 ಜನ ಬರ್ತಾರೆ. ಬಂದು ಇಲ್ಲಿ ಬ್ರಹ್ಮಸ್ಥಾನದ ಒಂದು ಬಾವಿ ಇದೆ. ಆ ಬಾವಿ ನೀರು ಕುಡಿದು ಹಾಗೆ ಗಂಜಿ ಊಟ ಮಾಡಿ ಇಲ್ಲಿ ಅವರು ಹೋಗ್ತಾರೆ, ಅಲ್ಲಿ ಪೂಜೆಗೆ ಹೋಗ್ತಾರೆ, ಇಲ್ಲಿ ಅನುವು ಮಾಡಿಕೊಂಡು ಹೋಗ್ತಾರೆ. ನಾವು ಅವರಿಗೆ ಒಂದು ಕಲಶೆ ಭತ್ತ ಹಾಗೂ ದೀಪ ಹಚ್ಚಲಿಕ್ಕೆ ಅವರಿಗೆ ಎಣ್ಣೆ ಬತ್ತಿ ಎಲ್ಲ ಕೊಟ್ಟು ಅವರಿಗೆ ನಾವು ಕೈಯಲ್ಲಿ ಅನುವು ಮಾಡಿ ಕೊಡ್ತೇವೆ. ಅವ್ರಿಗೆ ಪೂಜೆಗೆ ಅಲ್ಲಿ ಹೋಗಿ ಅವ್ರು ಪೂಜೆ ಮಾಡಿ ಅವರಿಗೆಲ್ಲ ಪ್ರಸಾದ ಕೊಡ್ತಾರೆ. ಪೂಜನೆ ಮಲ್ಪನ ಗುರ್ಕರಿ ಮೂಲು ಬಿರ್ಮೇರನ ನಾಗನ ಬೇಲೆ ಆಯ ಮಲ್ಪ ಸಿರುವದ ಗುರ್ಕರಿ ಮಲ್ಪನು ವಾ ಕಾಲ ಆತನ ಏತ ಕಾಲ ಆತನ ಏತ ತಾರೆ ಆತನ ಎಂಕಲೆ ಪಣರ ಸದ್ಯ ಇನಿ ಎಂಕುಲ್ ಮುಲ್ಪ ಕೂಡ್ದಾಗಪ್ಪುವ ನಾಗನ ಬೇಲೆ ಮಲ್ಪುವ ಒಂಜಿ ವರ್ಷದ ಕಸ ಎಂಕುಲು ದೆಪ್ಪರಂಡು ಆ ಗಿಪ್ಪುನ ಮಲ್ಲೆತ್ತು ಎಂಕಲೆ ಒಂಜಿ ಇಸಜಂತೆ ಆಡು ಒಂಜಿ ತೆರಂಟೆ ಆಡು ಎಂಚಿನಲ ಎಂಕಲೆ ಕಣ್ಣಿಗೆ ತಿಕ್ಕುದು ಅಂಚೆತ್ತಿನ ಜಾಗ ಅಂಚೆತ್ತಿನ ಮಣ್ಣು ಅಂಚೆ ನಾಗ ಬೇರೆ ಮೇರಿನ ಎಂಕಲ್ಲ ಇಡೀ ಕೇರಳ ಬಡ್ಕಲ ಅಂಚಿ ಘಟ್ಟ ಇಂಚಿದು ಪುರಾ ಜನ ಜಾತಿದಗಳು ಪುರಾ ಇನ್ನಿಕ್ಕೆ ಸೇರನ್ನುಳ್ಳರು ಅಂಚೆ. ಹಾಗೂ ಇಲ್ಲಿಗೆ ಹೋಗುವ ಮಾರ್ಗದ ವಿಷಯ ಬಂದಾಗ ತುಂಬ ದುಸ್ತರವಾಗಿದೆ ಹಾಗೂ ನೀರಿನ ಸಮಸ್ಯೆಯೂ ತುಂಬಾನೇ ಇದೆ. ಇದನ್ನು ಆದಷ್ಟು ಬೇಗ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಸರಿಪಡಿಸಿದಲ್ಲಿ ಇಲ್ಲಿಗೆ ಬರುವ ಭಕ್ತರು ಹಾಗೂ ಇಲ್ಲಿನ ನಿವಾಸಿಗಳಿಗೆ ತುಂಬಾ ಸಹಕಾರಿಯಾಗುತ್ತೆ ಎಂಬುದು ಭಕ್ತರ ಆಶಯ.
ನೋಡಿದ್ರಲ್ಲ ವೀಕ್ಷಕರೇ, ನಾಗಮುರಿ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.